ಕುಡ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮುತಾಲಿಕೆಡು ತಲಪಾಡಿ ದೇವಿಪುರತ ದಿವ್ಯಜ್ಯೋತಿ ಜ್ಞಾನ ವಿಕಾಸ ಸಹಕಾರಡು ಕುಡ್ಲದ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣದ ಆಸ್ಪತ್ರೆ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆದ ಅಂಧತ್ವ ನಿವಾರಣಾ ವಿಭಾಗ ಡಾಕ್ಟರ್ ಪಿ ದಯಾನಂದ ಪೈ ಬೊಕ್ಕ ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸೆಂಚುರಿ ಗ್ರೂಪ್ ಬೆಂಗಳೂರು ಒಟ್ಟು ಸೇರಿಗೆಡು ಉಚಿತ ಕಣ್ಣು ಪರೀಕ್ಷೆ ಬೊಕ್ಕ ಚಿಕಿತ್ಸಾ ಶಿಬಿರ ತಲಪಾಡಿ ದೇವಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ಐತಾರ ಕಾಂಡೆರ್ದು ಮಧ್ಯಾಹ್ನ ಮಠ ನಡೆದಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ ಸುರೇಂದ್ರ ತುಡರ್ ಬೆಳಗಾದು ಶಿಬಿರಗ ಚಾಲನೆ ಕೊಡ್ತು ಗ್ರಾಮೀಣ ಪರಿಸರದ ಜನಕ್ಲೆಗ್ ಕಣ್ಣು ಪರೀಕ್ಷೆದ ಶಿಬಿರ ಪ್ರಯೋಜನ ಆವಡ್ ಪಡೆದು ಶಿಬಿರದ ಬಗ್ಗೆ ತೆರಿಪಾಯರು. ಕೇವಲ ವಯಸ್ಸಾದವರಿಗೆ ಮಾತ್ರ ಅಲ್ಲ ಇವತ್ತು ಈ ದೋಷ ಕಂಡು ಬರುವಂತದ್ದು, ಸಣ್ಣ ಮಕ್ಕಳಿಂದಲೂ ಕೂಡ ಈ ದೋಷಗಳು ಪ್ರಾರಂಭ ಆಗ್ತದೆ. ಹಾಗೆಂತೇಳಿ ಬಹಳ ವಯಸ್ಸಾದವರಿಗೆ ಈಗಲೂ ಕಾಣುವಂತದ್ದು ಉಂಟು, ದೃಷ್ಟಿ ಸರಿ ಇರ್ತದೆ, ಕಿವಿಯು ಸರಿ ಇರ್ತದೆ. ಆದ್ರೆ ಇವತ್ತಿನ ಯುವಜನತೆ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆಗೆ ಬೀಳುವಂತಹ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಅದು ಸಹ ಬಹುಶಃ ನಗರದಲ್ಲಿ ವಾಸ ಮಾಡುವವರಿಗೆ ಹೆಚ್ಚಾಗಿ ಕಂಪ್ಯೂಟರು ಮತ್ತು ಮೊಬೈಲಲ್ಲಿಯೇ ಪ್ರತಿದಿನ ನಮ್ಮ ದಿನ ಹೆಚ್ಚು ಗಂಟೆಗಳ ಕಾಲ ಈ ಕೆಲಸದಲ್ಲಿ ನಮ್ಮ ಶ್ರಮ ಇರುವುದರಿಂದ ಬಹುಶಃ ನಮ್ಮ ದೃಷ್ಟಿಯಲ್ಲಿ ಬಹಳ ದೊಡ್ಡ ದೋಷಗಳು ಕಂಡು ಬರಲಿಕ್ಕೆ ಸಾಧ್ಯತೆ ಇರುವಂಥದ್ದು ಇವತ್ತಿನ ಮೊಬೈಲ್. ಆಧುನಿಕ ಯುಗದಲ್ಲಿ ಬಹಳಷ್ಟು ಹೆಚ್ಚು ನಾವು ಗಂಟೆಗಳನ್ನು ಮೊಬೈಲ್ ಬಳಕೆಯಲ್ಲಿ ಕಾಣ್ತಾ ಇದ್ದೇವೆ ಮತ್ತು ಕಂಪ್ಯೂಟರ್ ಬಳಕೆಯಲ್ಲಿ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಮಕ್ಕಳು ಕೊರೋನಾದ ಸಂದರ್ಭದಲ್ಲಿ ಶಾಲೆಗೆ ಹೋಗುವುದನ್ನು ಬದಲು ಮೊಬೈಲ್ ನೋಡಲಿಕ್ಕೆ ಕಲ್ತೆವು. ಹೇಗೆ ಅಂತ ಹೇಳಿದರೆ ನಮ್ಮ ಎಲ್ಲ ಶಾಲೆಗಳಿಂದ ಬಂತು ಮೊಬೈಲಲ್ಲಿ ನಾವು ಪಾಠ ಕಳಿಸ್ತೇವೆ ಅಂತೇಳಿ. ಆಗ ಮಕ್ಕಳಿಗೆ ಭಾಳ ಖುಷಿ ಆಯಿತು, ಮೊಬೈಲ್ ತಿಯರೇಜ್ ಬಾರಿ ಎಡ್ಡ ಅಂದು ಅಮ್ಮಡ ಲಡಾಯಿ ಮಲ್ತದ್ದು ಮೊಬೈಲ್ ಪತ ಬತ್ತದು ಮೊಬೈಲನ್ನು ಪ್ರಾರಂಭ ಮಾಡಿದೆವು. ಈಗ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ ಈ ಮೊಬೈಲ್ ಇಲ್ಲದೆ ಮಕ್ಕಳು ಊಟ ಮಾಡೋದಿಲ್ಲ, ಮಕ್ಕಳು ತಿಂಡಿ ತಿನ್ನೋದಿಲ್ಲ, ಮಕ್ಕಳು ಯಾವುದೇ ಕಾರಣಕ್ಕೂ ಎಲ್ಲಿಗೂ ಹೊರಡಲಿಕ್ಕೆ ಬೇಡದಿದ್ರೂ ತೊಂದರೆ ಇಲ್ಲ, ಆದರೆ ಮೊಬೈಲ್ ಒಂದು ತಾಯಿಯ ಮೊಬೈಲ್ ಮಕ್ಕಳ ಕೈಯಲ್ಲಿ ಬೇಕು. ಈ ರೀತಿ ಆಗಿರೋದ್ರಿಂದ ಇವತ್ತು ದೃಷ್ಟಿಯ ದೋಷಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಯಾವುದು ಅಂತ ಹೇಳಿದರೆ ಮೊಬೈಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ, ಟಿ ವಿಯಲ್ಲಿ ಎಲ್ಲ ನಾವು ನೋಡಿರ್ಬೋದು, ಮಕ್ಕಳು ಅತಿ ಹೆಚ್ಚು ಮೊಬೈಲನ್ನು ನೋಡಿ ನೋಡಿ ದೃಷ್ಟಿಯನ್ನು ಕಳ್ಕೊಳ್ಳುವಂಥದ್ದು, ಮಾನಸಿಕ ರೀತಿಯಲ್ಲಿ ಅಸ್ವಸ್ಥರಾಗ್ತಿರುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಇಲ್ಲಿ ತುಂಬ ತಾಯಂದಿರು ನೀವು ಬಂದಿರೋದ್ರಿಂದ ನಮ್ಮ ಮಕ್ಕಳಲ್ಲಿ ಈ ಬಗ್ಗೆ ಜಾಗೃತಿಯನ್ನು ನಾವು ಮಾಡುವಂಥ ಅನಿವಾರ್ಯತೆ ಉಂಟು. ನಾವು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ತಾಯಂದಿರು ಈ ಬಗ್ಗೆ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ದೋಷಗಳು ಬರದ ಹಾಗೆ ನಾವು ಮುಂಜಾಗ್ರತೆಯನ್ನು ವಹಿಸಬೇಕಾದ್ರೆ ಮುಖ್ಯವಾಗಿ ನಾವು ಮೊಬೈಲ್ ಬಳಕೆ, ಕಂಪ್ಯೂಟರ್ ಬಳಕೆಯಲ್ಲಿ ಭಾಳ ಗಂಭೀರತೆಯಿಂದ ನಾವು ನಮ್ಮ ಜೀವನದಲ್ಲಿ ಸಮಯಗಳನ್ನು ಮಿತಿಗೊಳಿಸಿದರೆ ಮಾತ್ರ ಖಂಡಿತ ಸಾಧ್ಯ ಆಗ್ತದೆ. ಹಾಗೆ ಅಂತೇಳಿ ಮೊಬೈಲ್ ನೋಡದೆ ಕೂತ್ಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವತ್ತದು ಅನಿವಾರ್ಯ ಆಗಿದೆ. ಇವತ್ತು ಜಗತ್ತಿನ ಯಾವುದೇ ಒಂದು ತಕ್ಷಣದ ಮಾಹಿತಿಗಳನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಬಹಳ ಮುಖ್ಯ ಸಾಧನೆ ಯಾವುದು ಅಂತ ಹೇಳಿದರೆ ಅದು ಮೊಬೈಲ್, ತಂತ್ರಜ್ಞಾನ. ಹಾಗಾಗಿ ತಂತ್ರಜ್ಞಾನವನ್ನು ಬಿಟ್ಟು ನಾವು ಬದುಕ್ತೇವೆ ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಕಾಲಮಿತಿಯನ್ನು ನಿಗದಿಗೊಳಿಸಿ ನಾವು ಹೆಚ್ಚು ಅದರ ಜವಾಬ್ದಾರಿಯಿಂದ ನಾವು ನಮ್ಮ ಮಕ್ಕಳಲ್ಲಿ, ನಮ್ಮಲ್ಲಿ ಅದನ್ನು ಅನುಷ್ಠಾನ ಮಾಡಿದರೆ ಬಹುಶಃ ಒಳ್ಳೆಯ ರೀತಿಯಿಂದ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಯಾವುದಕ್ಕೂ ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಆರೋಗ್ಯ. ಆರೋಗ್ಯ ಇದ್ದರೆ ಮಾತ್ರ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಅದರಲ್ಲಿಯೂ ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೃಷ್ಟಿ ಇಲ್ಲದಿದ್ದರೆ ಯಾವುದು ಇಲ್ಲ. ನಾವು ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ನಮಗೇನು ಕಾಣೋದಿಲ್ಲ. ಹಾಗೆಯೇ ನಮ್ಮ ಇಡೀ ಜೀವನದಲ್ಲಿ ಕಣ್ಣಿನ ಬಗ್ಗೆ ಬಹಳ ಜಾಗೃತೆಯಿಂದ ಇರಬೇಕು. ನಾವೆಲ್ಲರೂ ಟೂ ವೀಲರಲ್ಲಿ, ಹೆಚ್ಚಾಗಿ ದ್ವಿಚಕ್ರ ವಾಹನದಲ್ಲಿ ಹೆಚ್ಚು ಓಡಾಟ ಮಾಡುವವರು. ಬಹುಶಃ ಸರ್ಕಾರದ ನಿಯಮದಂತೆ ಹೆಲ್ಮೆಟ್ ಕಡ್ಡಾಯ ಅಂತೇಳಿ ಉಂಟು. ಹೆಲ್ಮೆಟ್ ಮಾತ್ರ ಕಡ್ಡಾಯ ಅಲ್ಲ, ಹೆಲ್ಮೆಟಿಗೆ ಇನ್ನೊಂದು ಗ್ಲಾಸ್ ಉಂಟು, ಅದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ನಮ್ಮ ವೇಗ 60 ಇದ್ರೂ 80 ಇದ್ರೂ ಅಷ್ಟೇ ವೇಗದಲ್ಲಿ ಒಂದು ಸಣ್ಣ ಕಣ್ಣಿಗೆ ಏನಾದರೂ ಸಣ್ಣ ಕಡ್ಡಿ ಬಿದ್ದರೂ ಇಡೀ ಕಣ್ಣಿಗೆ 80 ಸ್ಪೀಡಿನಷ್ಟು ಆಘಾತ ಆಗಿ ಕಣ್ಣನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ಕೇವಲ ಹೆಲ್ಮೆಟ್ ತಲೆ ಮಾತ್ರ ಉಳಿಸುವುದಲ್ಲ, ಅದರಲ್ಲಿ ಕಣ್ಣನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಉಂಟು. ಅದನ್ನು ನಾವು ಹೆಚ್ಚಿನವರು ಬಳಕೆ ಮಾಡುವುದಿಲ್ಲ. ಬಹಳ ಮುಖ್ಯವಾಗಿ ನಮ್ಮ ಕಣ್ಣಿನ
ಒಂದು ದೃಷ್ಟಿಯನ್ನು ಉಳಿಸಿಕೊಳ್ಳಲಿಕ್ಕೆ ಹೆಲ್ಮೆಟಿನ ಜೊತೆಯಲ್ಲಿ ಹೆಲ್ಮೆಟಿಗೆ ಇರುವಂತಹ ಬಹಳ ಮುಖ್ಯ ಪರದೆಯನ್ನು ನಾವು ಹಾಕಿಕೊಂಡ್ರೆ ಬಹುಶಃ ದ್ವಿಚಕ್ರ ವಾಹನದಲ್ಲಿ ಆಗುವಂತಹ ಅಪಘಾತ ಇರ್ಬೋದು ಅಥವಾ ಸಣ್ಣ ದೋಷಗಳಿಂದ ನಮ್ಮ ಕಣ್ಣಿಗೆ ಆಗುವಂತಹ ಬಹಳ ದೊಡ್ಡ ನಷ್ಟವನ್ನು ನಾವು ತಪ್ಪಿಸಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮತ್ತು ಅದರಲ್ಲಿರುವಂತಹ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಒಂದು ಮಾರ್ಗದರ್ಶನದಂತೆ ನಾವು ಈ ಕಾರ್ಯಕ್ರಮಗಳನ್ನು ನಾವು ನಮ್ಮ ತಾಲೂಕಿನಾದ್ಯಂತ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ನೇತ್ರಾಲಯದ ಪ್ರಸಾದ ನೇತ್ರಾಲಯದ ವೈದ್ಯಾಧಿಕಾರಿಗಳು ಬಹುಶಃ ನಮಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತು ಅವರೇ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಜನರಲ್ಲಿ ಯಾವ ರೀತಿಯ ದೋಷಗಳುಂಟು, ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾವು ಕಂಡುಕೊಳ್ಳಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ಇಲ್ಲಿ ತಿಳ್ಕೊಳ್ಬೇಕು. ಬಹುಶಃ ನಮಗೆ ಯಾರಿಗೂ ಸಮಯ ಇಲ್ಲ. ಈಗ ಕಣ್ಣಿಗೆ ಸ್ವಲ್ಪ ಸಮಸ್ಯೆ ಇದ್ದರೆ ನಾವು ಏನೋ ಓದಲಿಕ್ಕೆ ಸ್ವಲ್ಪ ದೂರದಿಂದ ಆಗದಿದ್ದರೆ ಹತ್ತಿರ ಹೋಗಿ ಓದ್ತೇವೆ, ಆದರೆ ಅದು ಮತ್ತೆ ಮತ್ತೆ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಬೀಳ್ತದೆ. ಆದರೆ ಇವತ್ತು ನಾವೆಲ್ಲರೂ ದೃಷ್ಟಿಯನ್ನು ಸರಿಪಡಿಸಿಕೊಂಡ್ರೆ ಮುಂದಕ್ಕೆ ಆಗುವಂತಹ ದೊಡ್ಡ ಅನಾಹುತವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಬಹಳ ದೊಡ್ಡ ಆಘಾತ ಆಗಿರುವಂಥದ್ದು, ಪ್ರಾಣವನ್ನು ಕಳ್ಕೊಳ್ಳುವಂತಹ ಸಮಸ್ಯೆಗಳು ಬರುವಂಥದ್ದು ಹೃದಯದ ಕಾಯಿಲೆಯಿಂದ. ಬಹುಶಃ ಹೃದಯದ ಕಾಯಿಲೆಯಿಂದ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಉಂಟು. ಇದನ್ನು ತಪ್ಪಿಸಲಿಕ್ಕೆ ಬಹಳ ಮುಖ್ಯ ಒಂದು ವ್ಯವಸ್ಥೆ ಏನು ಅಂತ ಹೇಳಿದರೆ, ನಾವು ಒಂದು 6 ತಿಂಗಳಿಗಾದರೂ ವರ್ಷಕ್ಕೊಮ್ಮೆ ಆದರೂ ನಮ್ಮ ವೈದ್ಯರನ್ನು ಭೇಟಿಯಾಗಿ ಅವರ ಮೂಲಕ ಸಮರ್ಪಕ ಅದಕ್ಕೆ ಟೆಸ್ಟ್ಗಳನ್ನು ಮಾಡಿಕೊಂಡ್ರೆ, ಪರೀಕ್ಷೆಗಳನ್ನು ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿರುವಂತಹ ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ಸಮರ್ಪಕವಾದಂತಹ ಔಷಧಿಗಳನ್ನು ಅಥವಾ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇವತ್ತು ನಾವು ಹೃದಯಕ್ಕೆ ಸಮಸ್ಯೆ ಬಂದು ನಾವು ಬಿದ್ದ ಬಳಿಕ ನಾವು ಡಾಕ್ಟರ್ ಹತ್ರ ಹೋಗುವ ಬದಲು ನಾವು ವರ್ಷಕ್ಕೆ ಒಮ್ಮೆ ಆದರೂ ನಾವು ಮತ್ತು ನಮ್ಮ ಇಡೀ ಕುಟುಂಬದವರು ಒಮ್ಮೆ ಡಾಕ್ಟರನ್ನು ಭೇಟಿಯಾಗಿ ಟೆಸ್ಟ್ಗಳನ್ನು ಮಾಡಿಕೊಂಡ್ರೆ ಬಹುಶಃ ಅದು ಬಹಳ ಉತ್ತಮವಾದಂತಹ ವ್ಯವಸ್ಥೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯ ಹೆಗಡೆಯವರ ಮತ್ತು ಮಾತೃಶ್ರೀ ಅಮ್ಮನವರ ಒಂದು ಯೋಚನೆಯಿಂದ ಈ ವೈದ್ಯಕೀಯ ತಪಾಸಣಾ ಶಿಬಿರ ಏನುಂಟ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೀಲಿಕ್ಕುಂಟು. ತಾವೆಲ್ಲರೂ ಬಂದಂಥ ಎಲ್ಲ ಜನರು, ಇದು ಯೋಜನೆಗೆ ಮಾತ್ರ ಸೀಮಿತ ಅಲ್ಲ, ನಿಮ್ಮ ಮನೆಯ ಅಕ್ಕಪಕ್ಕದ ಎಲ್ಲರನ್ನು ಕರೆದುಕೊಂಡು ಬಂದು ಇದನ್ನು ಟೆಸ್ಟನ್ನು ಮಾಡಿಸಿ ನಿಮ್ಮ ಕಣ್ಣಿನ ದೋಷದ ಬಗ್ಗೆ ಸಮರ್ಪಕ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿಂದ ಹೋಗಬೇಕು ಅಂತ ಕೇಳಿಕೊಳ್ಳುತ್ತಾ, ಇವತ್ತು ವಿಶೇಷವಾಗಿ ಅವರ ಇಡೀ ತಂಡ ಇವತ್ತು ನಮ್ಮೊಟ್ಟಿಗೆ ಇರ್ತದೆ, ಸದಾ ನಮ್ಮೊಟ್ಟಿಗೆ ಇರ್ತದೆ. ನಮಗೆ ಬಹಳ ಎಲ್ಲ ಕಾರ್ಯಕ್ರಮಗಳಿಗೂ ಸದಾ ಅವರು ಸಹಕಾರವನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗಾಗಿ ಅವರ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೇಳಿಕೊಳ್ಳುತ್ತಾ, ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯಿಂದ ಈ ಭಾಗದ ಜನರು ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾ ಬಂದಿದ್ದು, ಇವತ್ತು ಈ ಭಾಗದ ಒಕ್ಕೂಟದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಮ್ಮೊಟ್ಟಿಗೆ ಬಹಳ ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ನಡೆಸುವಂತಹ ಸುಮಾರು 50ರಿಂದ 60 ಮಂದಿ ಮಹಿಳೆಯರು ಪ್ರತಿ ತಿಂಗಳಲ್ಲಿ 1 ಗಂಟೆಗಳ ಕಾಲ ಅವರು ಈ ರೀತಿಯ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಪಡ್ಕೊಂಡು ತಮ್ಮ ಜೀವನದಲ್ಲಿ ಅತ್ಯಂತ ಸುಧಾರಣೆಯ ಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದೆ ಅಂತ ಹೇಳ್ತಾ, ಇವತ್ತಿನ ಈ ಆರೋಗ್ಯ ಮಾಹಿತಿ ಕಾರ್ಯಕ್ರಮ ಉತ್ತರೋತ್ತರವಾಗಿ ನಮಗೆಲ್ಲರಿಗೂ ಒಳ್ಳೆಯ ಪ್ರಯೋಜನಗಳನ್ನು ಕೊಡಲಿ ಅಂತ ಶ್ರೀ ದೇವರಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ಇಲ್ಲಿಯ ಸ್ಥಳೀಯ ದೇವರಲ್ಲಿಯೂ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಗ್ರಾಮಾಭಿವೃದ್ಧಿ ಯೋಜನೆ. ಹಾಗೆ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರುಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಮತ್ತು ದೃಷ್ಟಿ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ನೀಡುವಂತ ಗೌರವಾನ್ವಿತ ನಮ್ಮ ತಾಲೂಕಿನ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಯುತ ಸುರೇಂದ್ರ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಪ್ರಣೀತ್, PRO ರಿಚರ್ಡ್ ಶಿಬಿರದ ಪ್ರಯೋಜನದ ಬಗ್ಗೆ ಮಾಹಿತಿ ಕೊರಿಯರು. ಅಂದ್ರೆ ಆಸ್ಪತ್ರೆಗೆ ಹೋಗಲ್ಲ, ಹಾಗೆ ಇರ್ತಾರೆ. ಈಗ ಮ್ಯಾಮ್ಗೂ ಕೂಡ ರೆಡ್ನೆಸ್ ಇದೆ ಕಣ್ಣಲ್ಲಿ, ಹಾಗೆ ಇರ್ತದೆ. ಅಂದ್ರೆ ನೆಕ್ಸ್ಟ್ ಹೋಗುವ ಅಂತ, ಅದರಿಂದ ತೊಂದರೆ ತುಂಬಾ ಆಗುತ್ತೆ. ಕೆಲವೊಂದ್ಸಲ ದೃಷ್ಟಿಗೆ ಕೂಡ ಅಂದ್ರೆ ಅದು ಕಾಣದೇ ಇರೋ ತರ ಆಗುತ್ತೆ. ಸೊ ಮತ್ತೆ ತುಂಬ ಚೆನ್ನಾಗಿ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಕ್ಕಳಲ್ಲಿ ಆಗೋದು. ನಾವು ಮೊದಲಂದ್ರೆ ಈಗ ತುಂಬ ಅಂದರೆ ಬೆಳವಣಿಗೆ ಆಗಿದೆ. ಟೀಚರ್ಸ್ ಹೇಳ್ತಾರೆ ಚೆಕ್ ಮಾಡ್ಕೊಂಡು ಬನ್ನಿ ಅಂದರೆ. ಮೊದಲೇ ಹೇಗಾಗ್ತಿತ್ತಂದ್ರೆ ಹಿಂದೆ ಬೆಂಚಲ್ಲಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಅವರನ್ನು ಮುಂದೆ ಬೆಂಚಲ್ಲಿ ಕೂತ್ಕೊಳಿಸ್ತಿದ್ರು, ಬೋರ್ಡ್ ಕಾಣ್ತದಾ ಇಲ್ವಾ ಅಂತ.
ಸೊ ಈಗ ಅಷ್ಟು ಇಲ್ಲ. ಈಗ ಅಂದರೆ ಮಕ್ಕಳು ಎಲ್ಲರೂ ಬರ್ತಿದ್ದಾರೆ, ಅಂದರೆ ಟೀಚರ್ಸ್ ಹೇಳಿದ್ದಾರೆ ಅವರಿಗೆ ಕಾಣೋದಿಲ್ಲ ಅಂತ, ಸೊ ಟೆಸ್ಟ್ ಮಾಡಿ ಅಂತ. ಬಿಕಾಸ್ ಅದು ಮುಖ್ಯ ಆಗಿರುತ್ತೆ. ಯಾಕಂದರೆ ಮಕ್ಕಳು ಈಗ ಸ್ಪೆಕ್ಸ್ ಅವರಿಗೆ ಪವರ್ ಇದ್ದು ಹಾಕಲಿಲ್ಲ ಅಂದರೆ ಅವರ ಕಣ್ಣು ಉದಾಸೀನತೆ ಅಂತ, ಆಂಬ್ಲಿಯೋಪಿ ಅಂತ ನಾವು ಹೇಳ್ತೀವಿ, ಅಂದರೆ ಉದಾಸೀನತೆಗೆ ಹೋಗುತ್ತೆ. ಲಾಸ್ಟ್ ಲೈನ್ ತನಕ ಕಾಣ್ತದೆ ಸ್ಪೆಕ್ಸಲ್ಲಿ. ಅವರು ಸ್ಪೆಕ್ಸ್ ಯೂಸ್ ಮಾಡಲಿಲ್ಲ ಅಂದರೆ ಲಾಸ್ಟ್ ಲೈನಿಂದ ಕಾಣದೇ ಇರ್ತದೆ. ಅಂದರೆ ಅದನ್ನು ಸರ್ಜರಿಯಲ್ಲಿ ಆಗಲ್ಲ, ಸರ್ಜರಿ ಆಗಿರ್ಬೋದು, ಸ್ಪೆಕ್ಸಲ್ಲಿ ಆಗಿರ್ಬೋದು. ಹಾಗೆ ಕನ್ನಡಕ ಹಾಕಲಿಲ್ಲ ಅಂದರೆ ಅದು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ಪೆಕ್ಸ್ ಇದ್ರೆ ನೋಡ್ಕೊಳ್ಳಿ. ಸ್ಪೆಕ್ಸ್ ಡಾಕ್ಟರ್ ಹಾಕ್ಲಿಕ್ಕೆ ಹೇಳಿದ್ರೆ ಅದು ಹಾಕಿ. ಪವರ್ ಜಾಸ್ತಿ ಆಗ್ತದೆ ಅಂತ ಇದು ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಅವ್ರು ಹೇಳೋದು ಅದಕ್ಕೆ ನೆಕ್ಸ್ಟ್ ಅದು ಟ್ರೀಟ್ ಮಾಡದೇ ಇರೋ ಥರ ಆಗದಿರಲಿ ಅಂತ. ಆ್ಯಂಡ್ ಅದು ಯಾಕೆ ಆಗೋದಂತ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಿಸ್ಟಮ್ ಯೂಸ್ ಅಥವಾ ಮೊಬೈಲ್ ನೋಡೋದ್ರಿಂದ ಈಗ ಅದೊಂದು ಲೀಡಿಂಗ್, ಅಂದರೆ ಅದು ಮುಖ್ಯ ಕಾರಣ ಆಗಿದೆ. ಅದೇ ಕಾರಣ ಅಲ್ಲ, ಅದು ಮುಖ್ಯ ಕಾರಣ ಆಗಿದೆ ಮಾತ್ರ. ಆ್ಯಂಡ್ ಮತ್ತೇನಂದರೆ ಏಜ್ ಆದವರಲ್ಲಿ ಪೊರೆ ಅಂತ ಹೇಳ್ತೀವಿ, ಅದು ಲೆನ್ಸ್ ಪ್ಯಾಸಿಫಿಕೇಶನ್ ಅಂತ ಹೇಳ್ತೀವಿ, ಅದು ಗಟ್ಟಿಯಾಗಿ ಹೋಗ್ತದೆ. ಸೊ ಹಾಗಾಗಿ ನಿಮಗೆ ಬ್ಲರ್ನೆಸ್ ಇರುತ್ತೆ, ಒಂಥರ ಮಂಜಾಗಿ ಕಾಣೋದಿರುತ್ತೆ. ಸೊ ಅದು ಸರ್ಜರಿ ಮೂಲಕ ನಾವು ಅದನ್ನು ಟ್ರೀಟ್ ಮಾಡ್ಬೋದು. ಆರ್ಟಿಫಿಷಿಯಲ್ IOL ಅನ್ನು ಹಾಕಿ ನಾವು ಅದನ್ನು ಟ್ರೀಟ್ ಮಾಡ್ತೀವಿ, ಅದರಿಂದ ಏನು ತೊಂದರೆ ಇಲ್ಲ. ಅದು ಏಜ್ ಆದಾಗೆ ಬರೋದು ಸಹಜ. ಆ್ಯಂಡ್ 40 ಆದಮೇಲೆ ಅವರಿಗೆ ಜನರಿಗೆಲ್ಲರಿಗೂ ಹತ್ತಿರದ್ದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಕನ್ನಡಕ ಕೊಟ್ಟರೆ ಸರಿಯಾಗುತ್ತೆ. ಬಟ್ ಟೆಸ್ಟ್ ಮಾಡ್ಕೊಳ್ಳಿ ಎಲ್ಲರೂ. ಆ್ಯಂಡ್ ಯಾರು ಈ ಆದಮೇಲೆ ಎಲ್ಲರೂ ವರ್ಷಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಬೇಕು. ಆ್ಯಂಡ್ ಸ್ಪೆಷಲಿ ಡಯಾಬಿಟಿಸ್ ಇರೋರು 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡ್ತಿರ್ಬೇಕು. ನರದಲ್ಲಿ ಪ್ರಾಬ್ಲಮ್ ಬರುತ್ತೆ ಅವರಿಗೆ. ನರದಲ್ಲಿ ಪ್ರಾಬ್ಲಮ್ ಬಂದು ಅದು ತುಂಬ ದಿನ ಬಿಟ್ಟರೆ, ನಾನು ಹೇಳಿದ್ನಲ್ಲ ಫಸ್ಟಿಗೆ, ನಾವು ಕಾಣಲ್ಲ ಅಂತ ಹೋಗಲ್ಲ, ಆಮೇಲೆ ಅದನ್ನು ಟ್ರೀಟ್ ಮಾಡೋಕ್ಕೂ ತುಂಬ ಕಷ್ಟ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತಲಪಾಡಿ ಒಕ್ಕೂಟದ ಅಧ್ಯಕ್ಷರು ವಿನೋದ್ ಗುರ್ಕಾರ್ಮಣಿ ವಹಿಸುತ್ತಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶ ಆಯ್ನೆಡ್ದು ಬಣ್ಣ ಇನ್ನು ಕಣ್ಣದ ಡಾಕ್ಟರ್ ನಕ್ಲು ಬೈದೇರು. ನಿಜವಾದ ಅಕ್ಲಿ ಬೈದು ನೊಂಜಿ ಎತ್ತ ವಿಷಯನೇ ನವದಲ ಕಣ್ಣದ ಪರೀಕ್ಷೆ ಮನ್ಪುನಾತು ಪೋಪುನಾಥ ನಂಗೆ ಪುಡ್ಸೋತುಲ ಉಪ್ಪುಜಿ ಕೆಲವು ಸಾರಿ ಪೂರ ಆಯ್ತಾ ಆ ಕರೆಕ್ಟ್ ಕೇಳನೆ ಕಣ್ಣು ಪಂಡ ಭಾರಿ ಇಂಪಾರ್ಟೆಂಟ್ ಮನುಷ್ಯ ಆಯ್ನಾಗ 1 ಕೋಟಿ ಕೊರಂಡ ಏರ್ಲ ಕಣ್ಣನ್ನು ಕೊರಿಯರ್ ರೆಡಿ ಇಜ್ಜಿ ಇತ್ತದ ಕಾಲೋಡು ಅಂಚಾದ ಆಯ್ತಾ ಅಕ್ಲಿ ಎಂಚಿನ ಪೂರ ಪನ್ಪೇರು ಐನ್ ಯಶಸ್ಸು ಅದು ಅವಳು ಒಂಜಿ ಯಶಸ್ಸು ಆವಡು ಬಂದು ನಂಗೆ ಪೂರ ಆಯ್ಕೆ ಪ್ರಯೋಜನ ತಿಕ್ಕಡು ಬಂದು ಎನ್ನ ರಡ್ಡು ಪಾತ್ರೆಯನ್ನು ವಿರಾಮ್ಗರು. ಪ್ರಸಾದ್ ನೇತ್ರಾಲಯದ ಸಿಬ್ಬಂದಿಲು ಮೋಕ್ಷ, ಪವಿತ್ರ, ಪ್ರಜ್ಞಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿತ್ತೇರು. ರೇಖಾ ಸುರೇಖ ಬೆಳಗದಕ್ಲು ಪ್ರಾರ್ಥನೆ ಪಂಡೇರು. ಸೋಮೇಶ್ವರ ವಲಯ ಮೇಲ್ವಿಚಾರಕಿರು ಮೋಹನ್ ಎತ್ಕೊಂಡೇರು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಆಶಾ ಚಂದ್ರ ಸಭೆಸ್ತಾರಿಕೆ ಮಲ್ತೇರು. ಡಾಕ್ಟರ್ ಪ್ರಣೀತಾ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಹಾಗೆ ಈ ಶಿಬಿರದ ವಿಶೇಷತೆಗಳ ಬಗ್ಗೆ ಹೇಳ್ತೇನೆ. ಶಿಬಿರದಲ್ಲಿ ಕಣ್ಣಿನ ಸಂಪೂರ್ಣ ತಪಾಸಣೆಯನ್ನು ನಡೆಸಲಾಗುವುದು. ಅಗತ್ಯ ಉಳ್ಳವರಿಗೆ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು. ತಮ್ಮ ಕಣ್ಣಿನ ಹಾಗೂ ಇತರ ಆರೋಗ್ಯ ಸಮಸ್ಯೆಯನ್ನು ತಪಾಸಣಾ ಸಮಯದಲ್ಲಿ ವೈದ್ಯರಿಗೆ ತಿಳಿಸತಕ್ಕದ್ದು. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಯ್ಕೆಯಾದವರಿಗೆ ಗೊತ್ತುಪಡಿಸಿದ ದಿನಾಂಕದಂದು ಮಂಗಳೂರು ಪ್ರಸಾದ್ ನೇತ್ರಾಲಯ ಕಣ್ಣಿನ ಆಸ್ಪತ್ರೆಗೆ ವಾಹನದಲ್ಲಿ ಕರೆದುಕೊಂಡು ಹೋಗಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿ ವಾಪಸ್ಸು ಕರೆದು ತಂದು ಬಿಡಲಾಗುವುದು. ಗಾಡಿ ಕೂಡ ಇರ್ತದೆ ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ, ಕರ್ಕೊಂಡು ಬರ್ಲಿಕ್ಕೆ. ಮತ್ತೆ ಇಲ್ಲಿಗೆ ಯಾರಿಗೆ ಅವರು ರೆಕಮೆಂಡೇಶನ್ ಮಾಡಿರ್ತಾರೆ ಕಣ್ಣಿಂದು ಪೊರೆ ತೆಗಿಬೇಕು ಅಂದ್ರೆ ಸರ್ಜರಿ ಆಗ್ಬೇಕಂತೇಳಿ ಅವರಿಗೆ ಫ್ರೀ ಉಚಿತ ಗಾಡಿ ವ್ಯವಸ್ಥೆ ಕೂಡ ಹಾಸ್ಪಿಟಲ್ ಇಂದಾನೆ ಇರ್ತದೆ. ಬರ್ತಿರ್ಲಿಲ್ಲ ಫುಲ್ ಆಗಿ ಮತ್ತೆ ಹೊರಗಡೆ ಎಲ್ಲ ನಿಂತ್ಕೊಟ್ಟಿದೆ. ಪ್ರತಿ ಒಕ್ಕೂಟ ಕೂಡ ಹಾಗೆ ಆಗ್ತದೆ. ಆ ಒಂದಕ್ಕೋಸ್ಕರ ಇಲ್ಲಿ ಕಣ್ಣಿನ ಒಂದು ಸೌಲಭ್ಯ ಎಲ್ರಿಗೂ ಸಿಗ್ಬೇಕು ಅಂತೇಳಿ ನಾವು ಒಂದು ಸೀಮಿತವಾದ ಪ್ರದೇಶದಲ್ಲಿ ಇವತ್ತು ಮಾಡಿಲ್ಲ. ನಿಜ ಹೇಳ್ಬೇಕಿದ್ರೆ ಇದು ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮಾಡಿರುವಂತದ್ದು. ಆದ್ರೆ ಜ್ಞಾನ ವಿಕಾಸದವರಿಗೆ ಮಾತ್ರ ಸೀಮಿತ ಆಗೋದು ಬೇಡ, ಇಡೀ ಕಾರ್ಯಕ್ಷೇತ್ರದವರಿಗೂ ಈ ಒಂದು ಸೌಲಭ್ಯ ಸಿಗ್ಬೇಕು ಅನ್ನುವ ಕಾರಣಕ್ಕೆ ನಾವು ಇವತ್ತು ಒಕ್ಕೂಟದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟಿರುವಂತದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ನೀಡಿದೆ, ಮತ್ತೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಇನ್ನೊಂದು ಹೇಳಿಕೆ ಬಿಟ್ಟು ಕನ್ನಡಕ, ಇದು ಇಲ್ಲಿ ಕನ್ನಡಕ ಶಸ್ತ್ರಚಿಕಿತ್ಸೆ ಪೊರೆ ಇದೆಲ್ಲ ಉಚಿತವಾಗಿರ್ತದೆ ತೆಗೆದು, ಮತ್ತೆ ಇಲ್ಲಿ ರೆಕಮೆಂಡೇಶನ್ ಅದೆಲ್ಲ ಕೂಡ ಉಚಿತವಾಗಿರ್ತದೆ ಎಲ್ಲ ಕೂಡ. ಆದ್ರೆ ಕನ್ನಡಕ ಉಂಟಲ್ಲ, ಕನ್ನಡಕವನ್ನ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಬೇಕಾದವ್ರು ಮಾತ್ರ ತಗೊಳ್ಬಹುದು, ಅದನ್ನ ಯಾರಿಗೂ ಕೋರ್ಸ್ ಇಲ್ಲ, ತಗೊಳ್ಳೇಬೇಕಂತ ಕೋರ್ಸ್ ಇಲ್ಲ. ಅಗತ್ಯದವರಿಗೆ ಡಾಕ್ಟರ್ ರೆಕಮೆಂಡೇಶನ್ ಮಾಡ್ತಾರೆ. ಮತ್ತೆ ಕನ್ನಡಕವನ್ನ ನೀವು ಅಲ್ಲೇ ತೆಗಿಬೇಕು, ಅದೇ ಹಾಸ್ಪಿಟಲ್ ತೆಗಿಬೇಕಾದ್ರೆ ಏನು ರೂಲ್ಸ್ ಇಲ್ಲ, ಬೇರೆ ಎಲ್ಲಿ ಬೇಕಾದ್ರೆ ನೀವು ತಗೊಳ್ಬಹುದು.
ಇಲ್ಲ ಇನ್ನು ಯಾವಾಗ ತಗೊಳ್ಬೇಕಂತ ಹೇಳಿದ್ರೆ ನೀವು ಒಂದು ರಿಸೀಟ್ ಕೊಡ್ತಾರೆ ಡಾಕ್ಟರ್, ಅದನ್ನ ತಗೊಂಡು ಪ್ರಸಾದ್ ನೇತ್ರಾಲಯಕ್ಕೆ ಹೋದ್ರೆ ಮಾತ್ರ 500 ಕೊಡ್ತಾರೆ, ಇಲ್ಲದಿದ್ರೆ 1,500 ಕೊಟ್ಟು ತಗೊಳ್ಬೇಕಾಗ್ತದೆ ನೀವು ಅಲ್ಲಿ. ಅರ್ಥಾಯ್ತಲ್ಲ? ಮತ್ತೆ ಈ ಕಾರ್ಯಕ್ರಮ 12:30 ಗಂಟೆ ತನಕ ಇರ್ತದೆ. ನಿಮ್ಮ ಯಾರೆಲ್ಲ ಬರ್ಲಿಲ್ಲ, ಯಾರಿಗೆಲ್ಲ ಕಣ್ಣಿಂದ ಯಾರಿಗಾದ್ರು ವಿಷಯ ಇದು ತಗೊಳ್ಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕಂತಂದ್ರೆ ಅವ್ರಿಗೆ ಫೋನ್ ಮಾಡಿ ಕಳಿಸಿ 12:30 ತನಕ ಡಾಕ್ಟರ್ ಇಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಉದ್ಘಾಟನೆ ನೆರವೇರಿಸಿದಂತ ಗೌರವಾನ್ವಿತ ನಮ್ಮ ಯೋಜನಾಧಿಕಾರಿಗಳಾಗಿದ್ದ ಸುರೇಂದ್ರ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಡಾಕ್ಟರ್ ಪ್ರಣೀತಾ ಮೇಡಮ್ ಹಾಗೆ ರಿಚರ್ಡ್ ಸರ್ ಅವರು ಕೂಡ ಇದ್ದಾರೆ. ಹಾಗೆ ವಿಶೇಷವಾಗಿ ನಮ್ಮ ಕೇಂದ್ರ ಕಚೇರಿಯಿಂದ ಆನಂದ್ ಸರ್ ಅವರು ಕೂಡ ನಮ್ಮ ಒಕ್ಕೂಟಕ್ಕೆ ಆಗಮಿಸಿದರೆ ಅವರಿಗೆ ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಳಗಿನಿಂದ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರಿಗೆ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಸಾದ್ ನೇತ್ರಾಲಯದ ಸಿಬ್ಬಂದಿಗಳು 4 ಜನ ಇದ್ದಾರೆ, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲ ಸದಸ್ಯರು ನೀವೆಲ್ಲರೂ ಭಾಗವಹಿಸಿದರೆ ನಿಮ್ಗೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಸೇವಾ ಪ್ರತಿನಿಧಿ ಸುಮಾರು ಅವರು 1 ತಿಂಗಳಿಂದ ಕೇಂದ್ರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ನಾವು 2 ವಾರದಿಂದ ಈ ಒಂದು ವಿಷಯದ ಬಗ್ಗೆ ಮನವರಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ರಿಗೂ ವಿಷಯ ಹೋಗಿದೆ ಅಂತ ಹೇಳಿ ಗೊತ್ತಾಗಿದೆ, ಆದ್ರೆ ಕೆಲವೊಂದು ಕಾರ್ಯಕ್ರಮ ಅದು ಬಂದವರು ಈ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಹಕರಿಸಿದಂತ ಸೇವಾ ಪ್ರತಿನಿಧಿಯವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಹೇಳ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸೇವಾ ಪ್ರತಿನಿಧಿ ಶ್ರೀಮತಿ ವಿನಯ ಸೊರ್ಮಸಂದಾಯರು.